ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಕಾಸರಗೋಡು ಜಿಲ್ಲಾ ಘಟಕದ ಮಹಾಸಭೆ ಕುಂಬಳಿಯ ಹೋಟೆಲ್ ಅನ್ನಪೂರ್ಣ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಸಂಘದ ಜಿಲ್ಲಾಧ್ಯಕ್ಷೆ ಅಚ್ಯುತ್ ಚೇವರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಆರಂಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಕೆ ಗಂಗಾಧರ್ ಯಾದವ್ ಸ್ವಾಗತಿಸಿ ಪ್ರಸ್ತಾಪಿಸಿದರು. ಪ್ರಾರ್ಥನೆ ವರದಿ ಮಂಡನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ನೂತನ ಪದಾಧಿಕಾರಿಗಳ ಆಯ್ಕೆ ನಡೆಯಿತು. ನೂತನ ಅಧ್ಯಕ್ಷರಾಗಿ ಅಬ್ದುಲ್ ರೆಹಮಾನ್ ಸುಬ್ಬಯ್ಯ ಕಟ್ಟೆ ಅವರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಪ್ರಧಾನ ಕಾರ್ಯದರ್ಶಿಯಾಗಿ ಕೆ ಗಂಗಾಧರ್ ಯಾದವ್, ಉಪಾಧ್ಯಕ್ಷರಾಗಿ ಪುರುಷೋತ್ತಮ್ ಭಟ್, ಜೊತೆ ಕಾರ್ಯದರ್ಶಿಯಾಗಿ ವಿವೇಕಾದಿತ್ಯ, ಸ್ಟೀಫನ್ ಕ್ರಾಸ್ತಾ, ಕೋಶಾಧಿಕಾರಿಯಾಗಿ ಪುರುಷೋತ್ತಮ್ ಪೆರ್ಲಾ ಆಯ್ಕೆಯಾದರು. ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಪ್ರದೀಪ್ ಕುಮಾರ್ ಬೇಕಲ್, ಅಬ್ದುಲ್ ರೆಹಮಾನ್ ಉದ್ಯಾವರ, ರತನ್ ಹೊಸಂಗಡಿ, ರವಿ ನಾಯ್ಕಾಪು, ಜಗನ್ನಾಥ್ ಶೆಟ್ಟಿ ಹಾಗೂ ಆರಿಫ್ ಮಚ್ಚಂಪಾಡಿ ಆಯ್ಕೆಯಾದರು. ಕೇಂದ್ರ ಸಮಿತಿಯ ಪ್ರತಿನಿಧಿಯಾಗಿ ಮಾಜಿ ಅಧ್ಯಕ್ಷ ಅಚ್ಯುತ್ ಚೇವರ್ ಅವರನ್ನ ಆಯ್ಕೆ ಮಾಡಲಾಯಿತು. ಕೆಲವೊಂದು ಮಾಡಿದ್ದೇವೆ ಎಂಬುದನ್ನು ಹೆಮ್ಮೆಯಲ್ಲಿ ಹೇಳಬೇಕು. ಯಾಕಂದರೆ ನಾನು ಮತ್ತು ನನ್ನ ಅಣ್ಣ ಮಂಗಳೂರು ಗುಣಭವನಕ್ಕೆ ಕರ್ನಾಟಕ ರಾಜ್ಯ ಪತ್ರಕರ್ತರ ಸಂಘದ ಮಹಾಸಭೆಗೆ ಹೋಗಿದ್ದೆ ಟೌನ್ಗೆ. ಹಾಗಾಗಿ ಅಧ್ಯಕ್ಷರ ಪರಿಚಯ ಮತ್ತು ಕಾರ್ಯದರ್ಶಿಗಳ ಪರಿಚಯ ಆಯಿತು. ಆದರೆ ನಮಗೆ ಏನು ಗತಿಯಿಲ್ಲ ಕಾಗರದಲ್ಲಿ ಅವರು ಇಲ್ಲ ಅಂತ ಹೇಳಿದಾಗ ಅವರು ತಕ್ಷಣ ಹೇಳಿದರು, ನಾವು ನಿಮ್ಮನ್ನು ಖಂಡಿತವಾಗಿ ನಮ್ಮ ಇದಕ್ಕೆ ಅಂಗೀಕರಿಸ್ತೇವೆ ಹಾಗೆ ಆರ್ಡರ್ ಮಾಡಿದ್ದಾರೆ. ಮಾಡಿ ಮತ್ತೆ ನಮಗೆ ಗುರುತಿನ ಚೀಟಿಯನ್ನು ಕೊಟ್ಟಿದ್ದಾರೆ. ಅದೊಂದು ದೊಡ್ಡ ನಮಗೆ. ಮಹಾಸಭೆಯಲ್ಲಿ ಅಜಿತ್ ಕುಮಾರ್, ಪುರುಷೋತ್ತಮ್ ಪೆರ್ಲಾ, ಪುರುಷೋತ್ತಮ್ ಭಟ್, ವಿದ್ಯಾ ಗಣೇಶ್, ಅಬ್ದುಲ್ ಸಲಾಂ, ಶಿವಶಂಕರ್ ಪೆರ್ಲಾ, ಸಾಯಿ ಭದ್ರಾ ರೈ, ವಿನಯ್ ಕುಮಾರ್ ಕೆ ಮತ್ತಿತರರು ಉಪಸ್ಥಿತರಿದ್ದರು.